ಶಿವಯೋಗ ಮಂದಿರದ ಸ್ಥಾಪನೆಯ ಮಹೋತ್ಸವದ ಶುಭ ಸಂದರ್ಭ. ಅದು ಶಿವಯೋಗ ಮಂದಿರ ಸ್ಥಾಪನೆಯಾಗಿ ಕೆಲವು ವರ್ಷಗಳಲ್ಲಿ ಶಿವಬಸವ ಮಹಾಸ್ವಾಮಿಗಳವರು ಇಲ್ಲೇ ವಾಸ್ತವ್ಯವನ್ನು ಹೂಡಿರ್ತಾರೆ. ಶಿವಯೋಗ ಮಂದಿರದಲ್ಲಿ ಶಿವಬಸವ ಮಹಾಸ್ವಾಮಿಗಳವರು ಮಹಾ ತಪಸ್ವಿಗಳವರು. ಪ್ರಕೃತಿಯ ಸೊಬಗನ್ನ ಸವಿಯುತ್ತಾ ನೀರು, ಪತ್ರಿ, ಪ್ರಕೃತಿಯ ಮಧ್ಯದಲ್ಲಿ ನಿತ್ಯವೂ ಪೂಜೆಗೈಯುವಂತಹ ಪ್ರಕೃತಿ ಆರಾಧಕರು ಹೌದು, ಲಿಂಗ ಆರಾಧಕರು ಹೌದು. ಇಂತಹ ಮಹಾತಪಸ್ವಿಗಳವರು ಮಹಾಕೂಟೇಶನ ಸನ್ನಿಧಾನಕ್ಕೆ ಬಂದಾಗ ಸಹಜವಾಗಿ ಅವರ ನೋಟ, ಈಗೇನು ನಾವು ಕುಳಿತಿದ್ದೇವೆ ಈ ಪ್ರಕೃತಿಯ ಮಡಿಲಲ್ಲಿ ಅವರು ಸಂಚಾರಕ್ಕೆ, ವಾಯುವಿಹಾರಕ್ಕೆ ಬರ್ತಾರೆ. ಬಂದಾಗ ಇಲ್ಲಿ ನೀರು ಹರಿತಾ ಇರ್ತದೆ. ಈ ಪ್ರಕೃತಿಯ ಸೊಬಗನ್ನು ನೋಡಿರುವಂತಹ ಶಿವಬಸವ ಮಹಾಸ್ವಾಮಿಗಳವರು ಪೂಜೆ ಮಾಡ್ಕೊಳ್ಬೇಕು ಅಂತ ಮನಸ್ಸಾಗ್ತದೆ. ಅದು ಲಿಂಗೈನ ಇಚ್ಛೆಯೂ ಕೂಡ ಇರಬಹುದು. ಇಲ್ಲಿ ಪತ್ರಿ, ಪುಷ್ಪಗಳನ್ನು ನೋಡಿ, ನೀರನ್ನು ನೋಡಿ ಅವರು ಲಿಂಗಯ್ಯನ ಪೂಜಿಸಬೇಕು ಅಂತ ಅಪೇಕ್ಷೆಯಾಗಿ ಲಿಂಗ ಪೂಜೆಗೆ ಕುಳಿತುಕೊಂಡ್ಬಿಡ್ತಾರೆ. ಬಹಳ ಹೊತ್ತು ಪೂಜ್ಯರು ಬರದೇ ಇದ್ದಾಗ ಶಿಷ್ಯ ಧಾವಿಸಿ ಬಂದು ನೋಡ್ತಾನೆ. ಪೂಜ್ಯರು ಲಿಂಗ ದೃಷ್ಟಿಯನ್ನ ಮಾಡ್ತಿರ್ತಾರೆ. ಶಿವಯೋಗದ ಅನುಸಂಧಾನ ಮಾಡುವುದನ್ನು ನೋಡಿರುವಂತಹ ಶಿಷ್ಯ ಪೂಜೆಗೆ ಅಣಿ ಮಾಡಿ ಅವರ ಪೂಜೆಗೆ ಅನುಕೂಲ ಮಾಡಿಕೊಡ್ತಾನೆ. ಹಾಗೆ ಕೆಲವು ತಾಸುಗಳವರೆಗೆ ಸುದೀರ್ಘವಾಗಿ ಪೂಜೆ ನಡೆದಾಗ ಪೂಜೆ ಮುಗಿಯುವ ಸಂದರ್ಭ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಪೂಜ್ಯರಿಗೆ ಹಣ್ಣನ್ನು ಕೊಡ್ತಾನೆ. ಇದನ್ನ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಶಿವಯೋಗ ಮಂದಿರದಿಂದ ಕಳಿಸಿದ್ದಾರೆ, ತೆಗೆದುಕೊಳ್ಬೇಕು ಅಂತ. ಅವರಿಗೆ ನಾನು ಇಲ್ಲಿ ಕುಳಿತುಕೊಂಡಿದ್ದು ಗೊತ್ತಿಲ್ಲಲ್ಲಪ್ಪ, ಹೇಗೆ ಇದು ಅಂತ. ಆಯಿತು ಅಂತೇಳಿ ಹಣ್ಣುಗಳನ್ನು ಇಟ್ಟು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ಆ ವ್ಯಕ್ತಿ ಮಾಯ ಆಗಿಬಿಡ್ತಾನೆ. ಶಿಷ್ಯ ಬಂದು ಕೇಳ್ತಾನೆ, ಹಣ್ಣು ಯಾರು ತಂದು ಕೊಟ್ಟರು? ಯಾರೋ ಒಬ್ರು ಬಂದಿದ್ರಪ್ಪ, ಹಾನಗಲ್ ಕುಮಾರ ಸ್ವಾಮಿಗಳು ಹಣ್ಣು ಕಳಿಸಿದ್ದಾರೆ ಅಂತ ಹೇಳಿದ್ರು. ಎಲ್ಲಿ ಅದನ್ನು ನೋಡಿ ಕರಿ ಅಂತ ಶಿವಬಸವ ಮಹಾಸ್ವಾಮಿಗಳವರು ಆ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಹಚ್ಚಿದಾಗ ಎಲ್ಲಿ ಕೂಗಿದ್ರೂ ಆ ವ್ಯಕ್ತಿ ಕಾಣ್ತಾ ಇಲ್ಲ, ಮಾಯ ಆಗಿಬಿಟ್ಟಿದ್ದ. 10 ಹೆಜ್ಜೆಗಳನ್ನ ಮುಂದೆ ಹೋಗಿ ಆ ಕಡೆ ಹೋಗಿ ಎಲ್ಲಿ ನೋಡಿದ್ರೂ ಕೂಡ ಕಾಣದೇ ಆದಾಗ ಅದೆಲ್ಲ ಶಿವನ ಇಚ್ಛೆ ಅಂತೇಳಿ ಲಿಂಗ ಪೂಜೆ ಮುಗಿಸಿ ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ಶಿವಯೋಗ ಮಂದಿರಕ್ಕೆ ಹೋದ ಮೇಲೆ ಕುಮಾರ ಮಹಾಶಿವಗಳವರು ಶಿವಬಸವ ಮಹಾಸ್ವಾಮಿಗಳವರ ಸಂದರ್ಶನ, ನೀವು ಹಣ್ಣು ಕಳಿಸಿದ್ದು ಬಂದು ಮುಡ್ತು ನಮ್ಮ ಲಿಂಗೈಗೆ ಅರ್ಪಣೆ ಆಯಿತು ಅಂತ. ನಾನೇನು ಹಣ್ಣು ಕಳಿಸಿಲ್ಲಲ್ಲ ಅಂದ್ರೆ ಅವರು ಹಾನಗಲ್ ಅಜ್ಜವರು. ಆದರೆ ಆ ಹಣ್ಣನ್ನು ಕಳಿಸಿರುವಂತಹ ವ್ಯಕ್ತಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರನ್ನ ನೆಪವನ್ನಾಗಿ ಮಾಡಿಕೊಂಡು ಅವರ ಶಿವಯೋಗದ ತಪೋನುಷ್ಠಾನಕ್ಕೆ ಸಾಕ್ಷಾತ್ ಮಹಾಕೂಟೇಶ್ವರನೇ ಹಣ್ಣು ತಂದು ಕೊಟ್ಟಿದ್ದ ಅನ್ನುವಂತಹ ಇತಿಹಾಸವನ್ನ ನಾವು ಶಿವಬಸವ ಮಹಾಸ್ವಾಮಿಗಳವರ ಪುರಾಣದಲ್ಲಿ ನಾವು ಕೇಳ್ತೀವಿ.